ಕೆಲವರಲ್ಲಿ ಅದಕ್ಕೆ ಆಸರೆ ದೊರೆತು ಹೆಮ್ಮರವಾಗುತ್ತದೆ, ಕೆಲವರಲ್ಲಿ ಅಲ್ಲಲ್ಲಿ ಕಮರಿ ನಾಶವಾಗುತ್ತದೆ. ಪ್ರತಿಭೆಯ ಹೊರಚಿಮ್ಮಲು ಅವಕಾಶಗಳು ಹತ್ತು ಹಲವು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ಹಾಗೂ ಸೈಂಟ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನೂರು ಇವರುಗಳ ಆಶ್ರಯದಲ್ಲಿ ನಡೆಸುವ ಪ್ರಾಥಮಿಕ ಶಾಲಾ ಪೆರ್ಮನೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ 2018 ತಮಗೆಲ್ಲರಿಗೂ ಹೃನ್ಮನದ ಆದರಣೀಯ ಸ್ವಾಗತ ಸ್ವಾಗತ ಸುಸ್ವಾಗತ. ಸಭಾ ಕಾರ್ಯಕ್ರಮದ ಅತಿಥಿ ಗಣ್ಯರು ವೇದಿಕೆಯ ಮುಂದಿನ ಆಸನವನ್ನು ಅಲಂಕರಿಸುವಂತೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮೂಹ ಸಂಸ್ಥೆಗಳ ಸಂಚಾಲಕರಾದ ವಂದನೀಯ ಫಾದರ್ ಜೆ.ಬಿ. ಸಲ್ಡಾನರವರ ಅನುಪಸ್ಥಿತಿಯಲ್ಲಿ ಸಂತ ಸೆಬಾಸ್ಟಿಯನ್ ಚರ್ಚಿನ ಸಹಾಯಕ ಗುರುಗಳಾದ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋರವರು ವಹಿಸಿಕೊಂಡಿರುವರು. ಇವರಿಗೆ ಸರ್ವರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸ್ಥಳೀಯ ಕೌನ್ಸಿಲರ್ ಆದ ಶ್ರೀಮತಿ ರಜಿಯಾರವರಿಗೂ ಹೃತ್ಪೂರ್ವಕ ಸ್ವಾಗತ. ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾದ ಶ್ರೀಮತಿ ತುಳಸಿ ಇವರು ಇಲಾಖಾ ವತಿಯಿಂದ ಆಗಮಿಸಿರುವರು. ಇವರಿಗೂ ಈ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತ. ನಮ್ಮೊಂದಿಗಿರುವ ಪೆರ್ಮನೂರು ಮತ್ತು ಉಳ್ಳಾಲ ಕ್ಲಸ್ಟರಿನ ಸಿಆರ್ಪಿಗಳಾದ ಶ್ರೀಮತಿ ಹರ್ಷಲತಾ ಹಾಗೂ ಶ್ರೀಮತಿ ನಳಿನಿಯವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. शांति शांति शांति. ಕಾರ್ಯಕ್ರಮದ ಅತಿಥಿಗಳಲ್ಲಿ ಓರ್ವರಾಗಿರುವ ಸ್ಥಳೀಯ ಕೌನ್ಸಿಲರ್ ಶ್ರೀಮತಿ
ರಜಿಯಾರವರು ಮಾತಿನ ಸೊನ್ನು ಆಟ ಆಡಿಸಿದ್ದು ಅಂತ. ಅದಕ್ಕೆ ಎಲ್ಲ ಮಕ್ಕಳಿಗೆ ಶುಭವನ್ನು ಕೋರುತ್ತಾ ಇದು ಅವರ ಹೆಲ್ತನ್ನು ಒಳ್ಳೆ ಆಗಲಿ, ಅವರ ಆಟ ಆಡಿಯ ಮಕ್ಕಳನ್ನು ಒಳ್ಳೆ ಪ್ರೈಸ್ ತೆಕ್ಕೊಂಡು ಈ ಶಾಲೆ ಹೆಸರನ್ನು ಒಳ್ಳೆ ರೀತಿಯಲ್ಲಿ ಬರಬೇಕಂತ ಕೇಳಿಕೊಡ್ತೀನಿ. ವಿನಯ ಇದೆ, ಎಲ್ಲಿ ಶಿಸ್ತು ಇದೆ, ಎಲ್ಲಿ ಸಮಯ ಪಾಲನೆ ಇದೆ, ಅಲ್ಲಿ ಶಿಕ್ಷಣ ಉತ್ತಮ ರೀತಿಯಲ್ಲಿ ನಡೀತದೆ ಅಂತ ಎಲ್ಲ ಶಿಕ್ಷಣ ತಜ್ಞರ ಅಭಿಪ್ರಾಯ ಆಗಿದೆ. ಅದಕ್ಕೆ ಇಲ್ಲಿಯ ವಾತಾವರಣ ಸಾಕ್ಷಿ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಒಂದು ತೆಂಗಿನ ಗರಿಗಳಿಂದ ಈ ಮಡಲು ಹೆಣೆದು ಸ್ವಾಗತವನ್ನು ಸೂಚಿಸಿದ ಚಿತ್ರಣ ನಿಜಕ್ಕೂ ಈಗಿನ ಆಧುನಿಕ ದಿನಗಳಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ನಮ್ಮ ಹಳೆ ಕಾಲದ ಜನರು ಅದನ್ನು ವಿವಿಧ ಆಸರೆಗಳಿಗೆ, ಮನೆಗಳಿಗೆ ಅಥವಾ ಸಮಾರಂಭಗಳಿಗೆಲ್ಲ ಬಳಸ್ತಾ ಇದ್ರು. ಈಗ ಎಲ್ಲೂ ಕಾಣದಂತಹ ಬಹಳ ಕಡಿಮೆ ನನಗನ್ನಿಸ್ತಾ ಇದೆ. ಸಿಟಿಗಳಲ್ಲಿ ಎಲ್ಲೂ ಆ ಮಡಲಿನ ಯಾವುದು ಹೆಣೆದಂತಹ ಏನು ತಟ್ಟಿ ಅಂತ ಏನೋ ಹೇಳ್ತೇವಲ್ಲ, ಅದಕ್ಕೆ ಅದು ಕಾಣ್ತಾ ಇಲ್ಲ. ಇಲ್ಲಿ ಕಂಡಿದೆ ಅಂದರೆ ಸೃಜನಾತ್ಮಕ ಕಲೆಗೆ ಕೂಡ ಪ್ರೋತ್ಸಾಹ ಸಿಕ್ಕಿದೆ. ಹಾಗೆ ಮಕ್ಕಳಿಗೆ ಇದರ ಸದುಪಯೋಗ ಆಗಲಿ. ಯಾಕಂದರೆ ತಮ್ಮ ಅಂಗಳದಲ್ಲಿದ್ದಂತಹ ಗರಿಗಳನ್ನು ನಾವು ಬರೀ ಸುಡುವುದಕ್ಕೆ ಮಾತ್ರ ಉಪಯೋಗಿಸದೆ ಇಂತಹ ಅಲಂಕಾರಿಕ ವಸ್ತುಗಳನ್ನಾಗಿ ಬಳಸಬಹುದು ಅನ್ನೋದಕ್ಕೆ ಶಾಲೆ ತೋರಿಸಿಕೊಟ್ಟಿದೆ. ಮಕ್ಕಳ ಪ್ರತಿಭೆಗೆ ಇದೊಂದು ಪ್ರತಿಭಾ ಕಾರಂಜಿ ವೇದಿಕೆಯಾಗಿದೆ. ಇಲ್ಲಿ ಮಕ್ಕಳ ನೈಜ ಪ್ರತಿಭೆ ಹೊರಬರಲಿ ಹಾಗೂ ತೀರ್ಪುಗಾರರು ಕೂಡ ಒಳ್ಳೆಯ ಒಂದು ವಿಜೇತರಿಗೆ ಅವಕಾಶ ಮಾಡಿಕೊಟ್ಟು ಒಳ್ಳೆಯ ಫಲಿತಾಂಶ ಸಿಗಲಿ. ಹಾಗೆ ಆ ಮಕ್ಕಳು ಮುಂದೆ ನಮ್ಮ ವಲಯದ ಕೀರ್ತಿಯನ್ನು ಬೆಳಗಿಸಲಿ. ನಮ್ಮ ಇಲಾಖೆಯ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಮತ್ತು ಶುಭಕಾಮನೆಗಳನ್ನು ಹೇಳ್ತಾರೆ. ಸರ್ಕಾರದ ವತಿಯಿಂದ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ವರ್ಷಂಪ್ರತಿ ಇಂತಹ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ನಡೆದು ಮಕ್ಕಳಲ್ಲಿರುವ ಆ ಸೃಜನಶೀಲತೆಯನ್ನು, ಮಕ್ಕಳಲ್ಲಿರುವ ಆ ಕಲೆಯನ್ನು ಹಾಗೂ ವಿಶೇಷವಾಗಿ ಮಕ್ಕಳಲ್ಲಿರುವ ಆ ಪ್ರತಿಭೆಗಳನ್ನು ಬೆಳಕಿಗೆ ತರುವ ಒಂದು ಅಪೂರ್ವ ಈ ಪ್ರಯತ್ನ. ಕಲಿಕೆಯ ಜೊತೆಗೆ ನಲಿಯುವ ಪಾಠದ ಜೊತೆಗೆ ಇತರ ಚಟುವಟಿಕೆಗಳನ್ನು ಮಾಡುವ ಮುಖಾಂತರ ಮಕ್ಕಳಲ್ಲಿರುವ ಆ ಸೃಜನಶೀಲತೆಯ ಶಕ್ತಿಯನ್ನು ಹೊರತರುವ ಈ ಒಂದು ಅಪೂರ್ವ ಪ್ರಯತ್ನವಾಗುತ್ತದೆ. ವಿಶೇಷವಾಗಿ ಈ ಪೆರ್ಮನ್ನೂರು ಕ್ಲಸ್ಟರ್ ವಲಯದ ಎಲ್ಲ ಶಾಲೆಯ ಮಕ್ಕಳು ಇಲ್ಲಿ ಬಂದು ಇವತ್ತು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುತ್ತಿರುವಾಗ ಅವರಿಗೆ ನಾವು ಒಳಿತನ್ನು ಬಯಸುವ, ವಿಶೇಷವಾಗಿ ಅವರಿಗೆ ಪ್ರೋತ್ಸಾಹ ನೀಡಿರುವ ಹೆತ್ತವರಿಗೆ, ಪ್ರೋತ್ಸಾಹ ನೀಡಿರುವ ಶಿಕ್ಷಕರಿಗೆ ದೇವರ ಅನುಗ್ರಹ ಎಂದೂ ಇರಲಿ ಎಂದು ನಮ್ಮ ಪ್ರಾರ್ಥನೆ. ಇಲ್ಲಿ ನಡೆಯುವ ಎಲ್ಲ ಸ್ಪರ್ಧೆಗಳ ಮುಖಾಂತರ ಮಕ್ಕಳಲ್ಲಿ ಇನ್ನೂ ಹೆಚ್ಚು ಉತ್ಸಾಹ, ಚಟುವಟಿಕೆಗಳಲ್ಲಿ ಇನ್ನೂ ಹೆಚ್ಚು ಭಾಗವಹಿಸುವ ಉತ್ಸಾಹ ಬರಲಿ ಎಂಬುದು ನಮ್ಮೆಲ್ಲರ ಆಶಯ. ವಿಶೇಷವಾಗಿ ಇಲ್ಲಿ ನೆರೆದಿರುವ ಮಕ್ಕಳಿಗೆ, ಹೆತ್ತವರಿಗೆ, ಶಿಕ್ಷಕರಿಗೆ ಹಾಗೂ ತೀರ್ಪುದಾರರಿಗೆ ನಾನು ಎಲ್ಲ ಒಳಿತನ್ನು ಬಯಸುತ್ತೇನೆ. ಸ್ಥಾನವನ್ನು ವಹಿಸಿ ವಿದ್ಯಾರ್ಥಿಗಳಿಗೆ ಶುಭವನ್ನು ನುಡಿದ ಸಂತ ಸೆಬಾಸ್ಟಿಯನ್ ಸಮೂಹ ಸಂಸ್ಥೆಗಳ ಸಂಚಾಲಕರಾದ ಫಾದರ್ ಸ್ಟ್ಯಾನಿ ಪಿಂಟೋ ಇವರಿಗೆ ಪೆರ್ಮನೂರು ಕ್ಲಸ್ಟರ್ ಹಾಗೂ ಇಲಾಖಾ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ.